ಮಂಗಳೂರು ದಸರಾ ವಿಶ್ವವಿಖ್ಯಾತವಾಗಿದೆ. ಹಾಗೇನೇ ಈ ದಸರಾದ ವೈಭವ ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಕರಾವಳಿಯ ಈ ಸುಂದರ ನಗರಕ್ಕೆ ಬರುತ್ತಿದ್ದಾರೆ. ಬರುವ ಪ್ರವಾಸಿಗರು ಮಂಗಳೂರಿನ ಅತಿಥಿ ಸತ್ಕಾರಕ್ಕೆ ಮನಸೋಲುತ್ತಾರೆ. ಹೇಳಿ ಕೇಳಿ ಮಂಗಳೂರು ನಗರ ಸುಂದರ ಮತ್ತು ಶುಚಿತ್ವಕ್ಕೆ ಹೆಸರುವಾಸಿ ಕೂಡ ಹೌದು. ಆದರೆ ಶುಚಿತ್ವದ ಪದದ ಅರ್ಥನೇ ಗೊತ್ತಿಲ್ಲದ ಮಂಗಳೂರು ದಸರಾ ವೈಭವದ ಮಧ್ಯೆ ಕುದ್ರೋಳಿ ದ್ವಾರದ ಹತ್ತಿರ ಈ ಮಟ್ಕಾ ಸೋಡಾ ತಯಾರು ಮಾಡುವ ರೀತಿ ನೋಡಿದರೆ ನಿಮಗೆ ವಾಕರಿಕೆ ಬರದಿರೋದು. ದಸರಾ ವೀಕ್ಷಣೆಗೆ ಬರುವ ಜನ ಮುಗಿಬಿದ್ದು ಕುಡಿಯುವ ಈ ಮಟ್ಕಾ ಸೋಡಾದ ಸ್ಟಾಲಿನ ಶುಚಿತ್ವ, ಅಲ್ಲಿನ ಸಿಬ್ಬಂದಿಯ ನಿರ್ವಹಣೆ, ಸೋಡಾದ ಮಟ್ಕಾಗಳನ್ನು ತೊಳೆಯುವ ರೀತಿ ನೋಡಿದರೆ ಹೊಟ್ಟೆಯಿಂದ ವಾಂತಿ ಬಿಡಿ ನಿಮ್ಮ ಕರುಳು ಕಿತ್ತು ಬರುವುದು ಖಂಡಿತ. ಇಲ್ಲಿನ ಸ್ವಚ್ಛತೆಯ ಜವಾಬ್ದಾರಿ ವಹಿಸಿರುವ ಮಂಗಳೂರು ಪಾಲಿಕೆ ಆರೋಗ್ಯಾಧಿಕಾರಿಗಳು ಎಲ್ಲಿ ಮಕಾಡೆ ಮಳಗಿದ್ದಾರೋ ಗೊತ್ತಿಲ್ಲ. ಬಡವ ಪಾಪದವ ಒಂದು ಶಾಪ್ ಹಾಕಿದರೆ ಅವನನ್ನು ಮಧ್ಯರಾತ್ರಿಯಲ್ಲಿ ದಾಳಿ ಮಾಡಿ ಅವನನ್ನು ಹೈರಾಣಾಗಿಸಿ ಅವನ ಲೈಸೆನ್ಸನ್ನು ರದ್ದು ಮಾಡಿ ಬಿಡುವ ಈ ಅಧಿಕಾರಿ ವರ್ಗ ರಾಜಾರೋಷವಾಗಿ ಬೀದಿಗಳಲ್ಲಿ ಮಟ್ಕಾ ಸೋಡಾದಂತಹ ಸ್ಟಾಲ್ಗಳನ್ನು ಇಟ್ಟು ಆ ಮಲಯುಕ್ತ ನೀರನ್ನೇ ಸಾವಿರಾರು ಜನರಿಗೆ ಕುಡಿಸುವ ಇಂಥವರ ವಿರುದ್ಧ ಯಾಕೆ ಕ್ರಮ ವಹಿಸುತ್ತಿಲ್ಲ? ಇದರ ಹಿಂದಿನ ಮರ್ಮವೇನು? ಸಾಂಕ್ರಾಮಿಕ ರೋಗಗಳಿಗೆ ಹೆಸರುವಾಸಿಯಾಗಿರುವ ಮಂಗಳೂರಿನಲ್ಲಿ ಇಂತಹ ಸೋಡಾ ಕುಡಿದ ಸಾವಿರಾರು ಜನರ ಪರಿಸ್ಥಿತಿ ದೇವರಿಗೆ ಗೊತ್ತು.